ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹತ್ತೂರು ಬಳಿಯ ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಜಾತ್ರೋತ್ಸವದ ಸಂಭ್ರಮ ಮನೆ ಮಾಡಿದೆ. ಇವತ್ತು ಜಾತ್ರೋತ್ಸವದಲ್ಲಿ ಬ್ರಹ್ಮ ರಥೋತ್ಸವ ನಡೆಯುತ್ತಿದೆ. ಬ್ರಹ್ಮ ರಥ ಅಂತ ಹೇಳಿದಾಗ ಪುತ್ತೂರಿನ ಮಣ್ಣಿನಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನೆನಪಾಗುವಂತದ್ದು ಬ್ರಹ್ಮ ರಥವನ್ನ ದೇವಾಲಯಕ್ಕೆ ದಾನ ನೀಡಿದಂತಹ ಮುತ್ತಪ್ಪ ರೈ ಅವರು. ಉದ್ಯಮಿ ಹಾಗೇನೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು ಮುತ್ತಪ್ಪ ರೈ ಅವರು. ಇವರು ನೆಟ್ಟಾಲ ನಾರಾಯಣ ರೈ ಹಾಗೆ ಸುಶೀಲಾ ರೈ ಅವರ ದಂಪತಿಗಳ ಪುತ್ರ. ಇವರು ಹಲವಾರು ವಿಚಾರಗಳಲ್ಲಿ ವಿಶೇಷವಾಗಿ ಕಾಣ್ತಾರೆ. ಅದರಲ್ಲಿ ಕೂಡ ಮಹಾಲಿಂಗೇಶ್ವರ ದೇವಾಲಯಕ್ಕೆ ಇವರು ವಿಶೇಷವಾಗಿರುವಂತಹ ಸೇವೆಗಳನ್ನ ಸಲ್ಲಿಸ್ತಾ ಬಂದಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಬ್ರಹ್ಮ ರಥವನ್ನ ಮಹಾಲಿಂಗೇಶ್ವರ ದೇವಾಲಯಕ್ಕೆ ಅರ್ಪಣೆ ಮಾಡಿದವರು. ಇವರ ಸ್ಮರಣಾರ್ಥವಾಗಿಯೇ ಇವತ್ತಿನ ದಿನ ಬಂದಂತಹ ಎಲ್ಲಾ ಭಕ್ತರಿಗೆ ಕೂಡ ಅನ್ನದಾನವನ್ನ ನೀಡಲಾಗ್ತಾ ಇರುವಂತದ್ದು. ಸಹೋದರ ನಮ್ಮ ಜೊತೆಗೆ ಇಲ್ಲ ಅಂತ ಹೇಳಿದ್ರು ಕೂಡ ಅವರ ನೆನಪನ್ನ ಶಾಶ್ವತವಾಗಿ ಉಳಿಸುವಂತಹ ಕೆಲಸವನ್ನ ಇವರ ತಮ್ಮಂದಿರು ಮಾಡ್ತಾ ಇದ್ದಾರೆ. ಅದರ ಜೊತೆಗೇನೆ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ನಡೆಯುವಂತಹ ಬ್ರಹ್ಮ ರಥೋತ್ಸವದಂದು ಮಧ್ಯಾಹ್ನದ ಹೊತ್ತಿಗೆ ಅನ್ನ ಪ್ರಸಾದ ವ್ಯವಸ್ಥೆಯನ್ನ ಕೂಡ ಇವರ ಕುಟುಂಬಸ್ಥರೇ ಮಾಡ್ತಾ ಇರುವಂತದ್ದು. ಹಾಗಾಗಿ ಇವತ್ತಿನ ಅನ್ನದಾನದ ವ್ಯವಸ್ಥೆ ಯಾವ ರೀತಿಯಾಗಿದೆ, ಇವರ ಕುಟುಂಬಸ್ಥರು ಏನ್ ಹೇಳ್ತಾರೆ ನೋಡ್ಕೊಂಡು ಕೇಳ್ಕೊಂಡು ಬರೋಣ ಬನ್ನಿ. ಮುತ್ತಪ್ಪ ರೈ ಅವರ ಸಹೋದರ ಕರುಣಾಕರ್ ರೈ ಸರ್ ಇದ್ದಾರೆ. ಮುತ್ತಪ್ಪ ರೈ ಅವರು ನಮ್ಮ ಜೊತೆಗೆ ಇಲ್ಲದಿದ್ರೂ ಕೂಡ ಅವರ ಸ್ಮರಣಾರ್ಥವಾಗಿ ಇಂದಿಗೂ ಕೂಡ ಅನ್ನದಾನದ ಸೇವೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ಮಾತಾಡಿಸ್ಬೇಕು. ನಮಸ್ತೆ ಸರ್. ನಮಸ್ತೆ. ಸಹೋದರನ ನೆನಪಿನಲ್ಲಿ ಅನ್ನದಾನ ಸೇವೆಯನ್ನ ಮಾಡ್ತಾ ಇದ್ದೀರಿ ಸರ್. ಇದು ನಮ್ಮ ಅಣ್ಣ ಶ್ರೀ ಮುತ್ತಪ್ಪ ರೈ. ಈಗ ಅವರು ನಮ್ಮ ಜೊತೆ ಇಲ್ಲ. 2010ರಲ್ಲಿ ಬ್ರಹ್ಮರಥ ಒಂದು ಸಮರ್ಪಣಾ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ನಡೆಯಿತು. ಆ ಬ್ರಹ್ಮರಥಕ್ಕೆ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ಒದಗಿಸುವಲ್ಲಿ ನಾನು ಮತ್ತು ನೆಲ್ಲಿಗಟ್ಟೆ ಜಗದೀಶ್ ಶೆಟ್ಟಿಯವರು ತುಂಬ ಶ್ರಮವನ್ನು ವಹಿಸಿದ್ದು. ಆ ನಂತರದಲ್ಲಿ ಪ್ರತಿ ವರ್ಷ ಬ್ರಹ್ಮರಥ ಉತ್ಸವ ಭಾಳ ವಿಜೃಂಭಣೆಯಿಂದ ನಡೀತಾ ಬಂದಿದೆ. ಈ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ನಮ್ಮ ಅಶೋಕ್ ರೈ ಮತ್ತು ಪಂಜುಗುಡ್ಡೆ ಈಶ್ವರ ಭಟ್ರ ಮತ್ತು ಆ ಕಮಿಟಿಯವರ ನೇತೃತ್ವದಲ್ಲಿ ಭಾಳ ಒಂದು ವಿಜೃಂಭಣೆಯಿಂದ ನಡೀತಾ ಇದೆ. ಹಾಗೆಯೇ ನಾವೀಗ ಒಂದು 3 ವರ್ಷದಿಂದ ನಮ್ಮ ಅಣ್ಣನ ನೆನಪಲ್ಲಿ ಬ್ರಹ್ಮರಥ ಕೊಟ್ಟಿರುವಂಥ ಒಂದು ದಾನಿ ಮುತ್ತಪ್ಪ ರೈ ಈಗ ಅವರು ಇಲ್ಲ ನಮ್ಮ ಜೊತೆ. ಅವರ ಒಂದು ನೆನಪಿಗೋಸ್ಕರ ನಾವು ಈ ಅನ್ನ ದಾಸೋಹ ಈ ಕಾರ್ಯಕ್ರಮವನ್ನು ಇದು ಮಾಡ್ತಾ ಬಂದಿದ್ದೇವೆ. ಭಾಳಷ್ಟು ಜನ ಬಂದು ಊಟ ಮಾಡಿ ಹೋಗ್ತಾ ಇದ್ದಾರೆ. ನಮ್ಮ ಅಣ್ಣನ ಒಂದು ನೆನಪಿಗೋಸ್ಕರ ನಾವು ಅದನ್ನು ಮಾಡಿರೋದು. ಅದರಲ್ಲಿ ನಾವು ಎಲ್ಲರೂ, ನಮ್ಮ ಸಹೋದರರು ಇರ್ಬೋದು, ನನ್ನ ತಂಗಿ ಇರ್ಬೋದು, ಮತ್ತು ನಮ್ಮ ಅಣ್ಣ ಮುತ್ತಪ್ಪ ರೈ ಅವರ ಮಕ್ಕಳಿರ್ಬೋದು, ಎಲ್ಲ ಸೇರಿ ಮಾಡುವಂಥ ಒಂದು ಈ ಕಾರ್ಯಕ್ರಮ. ಆ ದಿವಸದಲ್ಲಿ ನಾವು ನಮ್ಮ ಅಣ್ಣ ಆ ಸಮಯದಲ್ಲಿ ಇದು ಗಣಪತಿ ಗುಡಿ ಇರ್ಬೋದು, ರಕ್ತೇಶ್ವರಿ ಗುಡಿ ಇರ್ಬೋದು, ಮೂಲ ನಾಗನ ಕಟ್ಟೆ ಇರ್ಬೋದು, ರಥ ಬೀದಿ ಇರ್ಬೋದು, ಇದೆಲ್ಲ ನಾವೆಲ್ಲ ಶ್ರಮ ವಹಿಸಿ ಆವಾಗ ಮಾಡಿರೋದು. ಆ ಒಂದು ನೆನಪು ಕೂಡ ಇವಾಗಲೂ ಎಲ್ರಿಗೂ ಇದೆ ಅಂತ ಹೇಳಿಕೊಂಡು ಈ ಅನ್ನ ದಾಸೋಹ, ಈ ಅನ್ನ ಸಂತರ್ಪಣೆ ದೇವರ ಒಂದು ಪ್ರಸಾದ ಭಾಳ ಒಂದು ವಿಜೃಂಭಣೆಯಿಂದ ನಡೀತಾ ಇದೆ. ಇದಕ್ಕೆಲ್ಲ ನಮ್ಮ ಶಾಸಕರು ಅಶೋಕ್ ರೈ MLA ಅವರು, ನಮ್ಮ ಪಂಜುಗುಡ್ಡೆ ಈಶ್ವರ ಭಟ್ರು, ಇವರ ಒಂದು ಪ್ರೋತ್ಸಾಹ ಮತ್ತು ಇವಾಗಿನ ಒಂದು ನಮ್ಮ ದೇವಸ್ಥಾನದ ಒಂದು ಸ್ಥಿತಿ ಫುಲ್ಲು ಇದೇ ಬದಲಾವಣೆ ಆಗಿದೆ. ನಮ್ಮ ಪುತ್ತೂರು ದೇವಸ್ಥಾನದ ಜಾಗೆಯನ್ನೆಲ್ಲ ಅಕ್ವೈರ್ ಮಾಡಿ ಭಾಳ ಒಂದು ಭಾಳ ಅಭಿವೃದ್ಧಿಯನ್ನು ಮತ್ತು ಬ್ರಹ್ಮ ಕೆಲಸ ಮಾಡಬೇಕಂತೇಳಿ ಮುಂದೆ ಬಂದಿದ್ದಾರೆ. ಅವರಿಗೆ ನಮ್ಮ ಈ ಮುತ್ತಪ್ಪ ರೈ ಅವರ ಸಹೋದರರು ಇರ್ಬೋದು, ಕುಟುಂಬಸ್ಥರು ಇರ್ಬೋದು, ನಾವೆಲ್ಲ ಸಪೋರ್ಟಾಗಿ ಅವರಿಗೆ ನಮ್ಮ ಎಲ್ಲರೂ ಕೂಡ ಅವ್ರ ಜೊತೆ ನಾವು ಇದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಂಡು ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ನಮಸ್ಕಾರ. ಜೈ ಹಿಂದ್. ಅನ್ನದಾನ ಮಹಾದಾನ ಜಾತ್ರೋತ್ಸವಕ್ಕೆ ಬಂದಂತಹ ಪ್ರತಿಯೊಬ್ಬರು ಭಕ್ತರು ಕೂಡ ಭಕ್ತಿಯಿಂದ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ದಿವಂಗತ ಮುತ್ತಪ್ಪ ರೈ ಅವರ ಸ್ಮರಣಾರ್ಥವಾಗಿ ನಡೀತಾ ಇರುವಂತಹ ಅನ್ನದಾನ ಸೇವೆಯಲ್ಲಿ ಭಾಗಿಯಾಗಿ ಪುನೀತರಾಗ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಬ್ರಹ್ಮ ರಥೋತ್ಸವದ ದಿನ ಅನ್ನದಾನ ಸೇವೆಯನ್ನು ಮುತ್ತಪ್ಪ ರೈ ಅವರೇ ಮಾಡ್ತಾ ಇರುವಂತದ್ದು. ಹಾಗೇನೆ ಇವತ್ತು ಕೂಡ ಭಕ್ತಿಯಿಂದ ಬಂದಂತ ಎಲ್ಲಾ ಭಕ್ತರಿಗೆ ಕೂಡ ಅನ್ನದಾನ ಸೇವೆ ನಡೆದಿರುವಂತದ್ದು. ಯಾವೆಲ್ಲ ರೀತಿಯಾಗಿ ಅನ್ನದಾನ ಸೇವೆ ನಡೆದಿದೆ ಅಂತ ನೋಡಿದ್ರಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು.
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ